ಒಂದು ವೇಳೆ ಕೆರೆ ಕಟ್ಟೆ ಹೊಡೆದ್ರೆ ವಯನಾಡಿಗಿಂತ ಭೀಕರವಾದಂತಹ ದುರಂತ ಇಲ್ಲಿ ಸಂಭವಿಸಬಹುದು. ಅಟ್ಟೋಡು ಮುಡಿಯಾರ್ದು ಇದಕ್ಕೆ ಕಾಪಣ ನೀರ್ನ ಪಣ ಏತೋರ್ತು ಬಿಚ್ಚಿನ ಪ್ರಸರ ಎಂಕ್ಲೆ ಗೊತ್ತಿಜ್ಜಿ ಕೈ ಹಾಕುವಾಗ ನನ್ನ ಕೈಯೇ ಇಳಿದಿದೆ, ಅಷ್ಟು ಪ್ರೆಷರ್ ಆಗಿದೆ ಅದು. ಬೆಳ್ತಂಗಡಿ ತಾಲೂಕಿನ ಮೆಗಾ ಆಪರೇಷನ್ ಅಂತ ಇದನ್ನ ಕರೀಬಹುದು. ಯಾಕೆಂತಂದ್ರೆ ಈ ಕೆರೆ ಕಟ್ಟೆ ಹೊಡೆದ್ರೆ ಖಂಡಿತವಾಗಿಯೂ ಬಹಳಷ್ಟು ಜನರ ಜೀವಕ್ಕೆ ಹಾನಿ ಆಗುವಂತಹ ಭೀತಿ ಇತ್ತು. ಇಲ್ಲಿ ಒಂದು ಕೆರೆಗಟ್ಟೆಯ ಅಡಿ ಭಾಗದಲ್ಲಿ ಗೋಣಿ ಚೀಲಗಳನ್ನ ತುಂಬಿಸಿ ಈ ಹಿಂದೆ ಬೇಸಿಗೆ ಕಾಲದಲ್ಲಿ ನೀರನ್ನ ನಿಲ್ಲಿಸೋಕ್ಕೋಸ್ಕರವಾಗಿ ಈ ಕೆರೆಯಲ್ಲಿ ಗೋಣಿ ಚೀಲಗಳನ್ನೆಲ್ಲ ತುಂಬಿಸಲಾಗಿತ್ತು. ಇವತ್ತು ಅದೇ ಗೋಣಿ ಚೀಲಗಳು ಆಪತ್ತಿಗೆ ಕಾರಣ ಆಗಿವೆ. ನಾವಿರುವಂತದ್ದು ಚಾರಮಾಡಿಯ ತೋಟತಾಡಿಯ ಪೆರ್ನಾಲೆ ಕೆರೆಯಲ್ಲಿ. ಸುಮಾರು 20 ಎಕರೆಗೂ ಅಧಿಕ ಜಾಗದಲ್ಲಿರುವಂತಹ ಪೆರ್ನಾಲೆ ಕೆರೆಯಲ್ಲಿ ಈಗಾಗಲೇ ನೀರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತಿದ್ದು, ಹೆಚ್ಚಿನ ಏರು ಮಟ್ಟದಲ್ಲಿ ನಿಂತಿದ್ದು. ಇದು ಬಹಳಷ್ಟು ಆಪತ್ತಿಗೆ ಕಾರಣ ಆಗ್ತಿತ್ತು. ಕೆರೆಕಟ್ಟೆ ಹೊಡೆದ್ರೆ ಖಂಡಿತವಾಗಿಯೂ ಭೀತಿ ಇತ್ತು. ಈ ಹಿನ್ನೆಲೆಯಲ್ಲಿ ಮುಳುಗು ತಜ್ಞ, ಬಹಳ ಪ್ರಮುಖವಾಗಿ ಬಹಳಷ್ಟು ಜನರ ಜೀವವನ್ನು ಉಳಿಸಿರುವಂತಹ ಮಲ್ಪೆಯ ಈಶ್ವರ್ ಮಲ್ಪೆಯವರನ್ನ ಕರೆಸಿ ಆ ಗೋಣಿ ಚೀಲಗಳನ್ನ ಹೊರತೆಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಆ ಬೃಹತ್ ಮೆಗಾ ಆಪರೇಷನ್ ನ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಮಲ್ಪೆಯ ಈಶ್ವರ್ ಮಲ್ಪೆಯವರು ಬಂದಿದ್ದಾರೆ. ಅವರ ಸಹಚರರೊಂದಿಗೆ ಬಂದು ಈಗಾಗಲೇ ಪ್ರತಿ ಕ್ಷಣಕ್ಕೂ ಕೂಡ ಅಲ್ಲಿಯ ದೃಶ್ಯಾವಳಿಗಳನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದೀವಿ. ಕಾಂಗ್ರೆಸ್ ಮುಖಂಡ ಶಿವರಾಮ್ ಇರಬಹುದು, ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ PSI ಆಗಿರುವಂತಹ ಕಿಶೋರ್ P ಅವರು, ಜೊತೆಗೆ ತಹಶೀಲ್ದಾರ್ ಕೂಡ ಇಲ್ಲಿಗೆ ಆಗಮಿಸಿದ್ರು. ಅಧಿಕಾರಿ ವರ್ಗ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಈ ಮೆಗಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈಗಾಗಲೇ ಆ ಕಾರ್ಯಾಚರಣೆ ನಡೀತಿದೆ. ಆ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವೀಗ ಸುದ್ದಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನುವಂಥದ್ದು ಇದನ್ನ ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಇಲ್ಲಿಯ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗಿರುವಂತಹ ನಮಿತಾ ಪೂಜಾರಿ ಅವರು ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ಈ ಒಂದು ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಏನಾಗತ್ತೆ ಅನ್ನುವಂತಹ ಕುತೂಹಲದಲ್ಲಿ ಕೂಡ ಇದ್ದಾರೆ. ಈಗಾಗಲೇ ಒಂದಷ್ಟು ಗೋಣಿಚೀಲಗಳನ್ನ ಹೊರ ತೆಗೆದಿದ್ದು, ಆ ಗೋಣಿಚೀಲಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. ಅದ್ರ ಜೊತೆಗೆ ಅವರು ಮುಳುಗಿ ಹೊರ ತೆಗೆಯುತ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಬಹಳ ಮೆಗಾ ಆಪರೇಷನ್ ಅಂತ ಯಾಕೆ ಕರೀತಾ ಇದ್ದೀವಿ ಅಂತಂದ್ರೆ, ಒಂದು ವೇಳೆ ಇಲ್ಲೇನಾದ್ರೂ ಆಪತ್ತು ಸಂಭವಿಸಿದ್ರೆ ಅಥವಾ ಆ ಗೋಣಿ ಚೀಲಗಳನ್ನ ಹೊರ ತೆಗೆಯದೇ ಇದ್ದಲ್ಲಿ ಕೆರೆ ಕಟ್ಟೆ ಹೊಡೆದ್ರೆ ಕೆಳಭಾಗದಲ್ಲಿರುವಂತಹ ಒಂದು ಸಾವಿರಾರು ಜನರ ಬದುಕಿಗೆ ಕಷ್ಟ ಆಗಬಹುದು. ಅದು ಮುಖ್ಯವಾಗಿ ಈ ಒಂದು ಬೈಲಂಗಡಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಒಂದು ಪ್ರವಾಹದ ರೀತಿಯಲ್ಲಿ ಅಲ್ಲಿ ಸಾಗಬಹುದು ಅನ್ನುವಂತ ಆತಂಕ ಇದೆ. ಕೆಳಭಾಗಕ್ಕೆ ಹೋಗುವ ಆಪರೇಷನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಹೋಯ್ತೊಂದು ಕೈ ಬಂದ ರಿಸ್ಕ್ ಬರ್ತಿ ಕಿಲೋಮೀಟರ್ ಸ್ಪೀಡ್ ಈ ಸೈಡ್ ಅವು ಮಿನಿಮಮ್ ಓಪನ್ ಕ್ಷಣ ಮಾತ್ರ ಇದು ಡೆಫಿನೆಟ್ ಫೋರ್ಸ್ ಜಾಸ್ತಿ ಪ್ಲಾಸ್ಟಿಕ್ ಕೈ ನಮ್ಮ ಸ್ಪೀಡ್ ಉಂಟು ಅದು ಇತ್ತಂತ ಸ್ಪೀಡ್ ಅಂಡೆ ಅಶ್ವಥಣ್ಣ ಅಚ್ಯುತಣ್ಣ ಅಂತ ಸ್ಪೀಡ್ ಅಂಡೆ ಅದು ನೀರು ಸ್ಪೀಡ್ ಅಂಡೆ ಯಾವೇ ಬುಡ್ಕಾನೆ ನನ್ನ ಹೋಯ್ತುಂಡ ಅರೆಲ್ಲ ಹೋಯ್ತೊಂದುಂಡು ಸ್ಪೀಡ್ ಇತ್ತುಂಡ ಬುಡ್ದು ಹುಡುಕ ಸ್ಪೀಡ್ ಇತ್ತು ಬುಡ್ಕಾನೆ ಖಾಲಿ ಹಾಕ್ಬಿಡು ನೆನೆತ ಒಯ್ಪರ ಹಾಕೊಂಡು ಕಾಣುತ್ತಂತೆ. ಅವು ನೆನ್ನ ತೂಕ ಅದು ಆರು ಬಂತಿನ ಯಾವೇನ ನನ್ನ ತಗೊಂಡು ಕೈ ಕಟ್ಟಿಬಿಡಿಗೆ ಇದು ಅಲ್ಲಿಂದ ತೆಗೆಯಲಾಗಿರುವಂತಹ ಗೋಣಿ ಚೀಲಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಬಹಳಷ್ಟು ರಿಸ್ಕಿ ಜಾಬ್ ಅಂತಾನು ಕೂಡ ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮುಳುಗಿ ಅಲ್ಲಿ ಈ ರೀತಿಯಾಗಿ ಗೋಣಿ ಚೀಲವನ್ನು ತೆಗೆಯೋದು ಕೂಡ ಬಹಳಷ್ಟು ರಿಸ್ಕಿ ಜಾಬ್. ಯಾಕಂದ್ರೆ ಅಷ್ಟು ಫೋರ್ಸ್ ನಲ್ಲಿ ನೀರು ಹೋಗ್ತಾ ಇರೋದ್ರಿಂದ ಒಂದು ವೇಳೆ ಕ್ಷಣ ಮಾತ್ರದಲ್ಲಿ ನೀರು ಒಳನುಗ್ಗಿದ್ರೆ ಖಂಡಿತವಾಗಿಯೂ ಅವರ ಪ್ರಾಣಕ್ಕೂ ಕೂಡ ಅಪಾಯ ಇದೆ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಗೋಣಿ ಚೀಲವನ್ನು ಬಹಳಷ್ಟು ಹೊರಗೆ ತೆಗೆದಿದ್ದಾರೆ. ಈಗ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ತಾವೀಗ ನೋಡ್ತಾ ಇರುವಂತದ್ದು ಪೆರ್ನಾಲೆ ಕೆರೆ ಅಂತ ಹೇಳಿದ್ರೆ ಒಂದು 25ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಇರುವಂತಹ ಕೆರೆ, ಬೃಹತ್ ಕೆರೆ. ಇದು ಬಹಳಷ್ಟು ಇಲ್ಲಿ ನೀರನ್ನ ನಿಲ್ಲಿಸಿದ್ರೆ ಬಹಳಷ್ಟು ಜನರಿಗೆ ಉಪಯೋಗ ಆಗ್ತಾ ಇತ್ತು. ಈಗ ಅಂತಹದ್ದು ಉಪಯೋಗವನ್ನು ಪಡಿತಾ ಇದ್ದಾರೆ. ಆದ್ರೆ ಈಗ ಇರುವಂತಹ ಭೀತಿ, ಈ ಬಾರಿ ಏಕಾಏಕಿ ಸುರಿದಂತಹ ಭಾರಿ ಮಳೆಗೆ ನೀರು ಹೆಚ್ಚು ನಿಂತಿದೆ, ಸಂಗ್ರಹ ಆಗಿದೆ. ಇದು ಹೊರಗೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಹೊರಗೆ ಹೋಗುವಂತಹ ಆ ಒಂದು ಬಾಗಿಲು ಕ್ಲೋಸ್ ಆಗಿರೋದ್ರಿಂದ ಬಹಳಷ್ಟು ಆಪತ್ತು ಇರೋದ್ರಿಂದ ಇಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ.
ಬರ್ಸ ಬತ್ತನೆಲ್ಲ పోతుండತ್ತೆ ಅದು ಬರ್ಸ ಬತ್ತನೆಲ್ಲ పోతుండ ಹೋಗುಂಡು ಅವತ್ತ ರೂಮ್ ದೂರ ಹೋಗು ನಾವು ಅಂತ ಹೋಗುಂಡು ಅದೇ ಹೌದು ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿಯ ತೋಟತಾಡಿಯ ಪೆರ್ನಾಲೆ ಕೆರೆಯಲ್ಲಿ ತುಂಬಿರುವಂತಹ ಗೋಣಿ ಚೀಲವನ್ನ ಹೊರತೆಗೆದಿರುವಂತಹ ಆಪರೇಷನ್ ಮಾಡಿ ಜನರ ಆತಂಕವನ್ನ ದೂರ ಮಾಡಿರುವಂತಹ ಆಪತ್ ಬಾಂಧವ ಅಂತ ಕರೆಸಿಕೊಳ್ಳುವಂತಹ ಈಶ್ವರ್ ಮಲ್ಪೆ ಅವರೀಗ ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿತ್ತು ಮೆಗಾ ಆಪರೇಷನ್ ಅಂತ ಇದನ್ನ ನಾವು ನಮ್ಮ ತಾಲೂಕಿನಲ್ಲಿ ಕರಿತೇವೆ. ನೀವು ಇಂಥದ್ದು ಸಾವಿರಾರು ಆಪರೇಷನ್ ಅನ್ನ ಮಾಡಿರ್ಬೋದು. ನಮ್ಮ ತಾಲೂಕಿನ ಬಹಳಷ್ಟು ಜನರ ಜೀವಗಳನ್ನ ಉಳಿಸಿರುವಂತ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಇದು ಸರ್, ಈ ಆಪರೇಷನ್ ಎಷ್ಟು ಕಷ್ಟ ಇದೆ ಮತ್ತು ಏನ್ ಮಾಡಿದ್ರಿ? ನಮಸ್ತೆ ಸ್ನೇಹಿತರೆ, ಇಲ್ಲಿನ ಗ್ರಾಮ ದೇವರ ಹಾಗೂ ಇಲ್ಲಿ ಸ್ಥಳೀಯರ ಒಂದು ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಕೆಳಗಡೆ ಹೋದ್ರೆ ಸುಮಾರು ಒಂದು 20 ಅಡಿ ಆಳದಲ್ಲಿ ಅಲ್ಲಿ ಆ ಹೋಗುವ ನೀರಿಗೆ ಸಿಮೆಂಟ್ ಚೀಲ ಆಗ್ಲಿ ಮಣ್ಣಾಗ್ಲಿ ಅದ ಗೋಣಿ ಚೀಲ ತುಂಬಿಕೊಂಡಿದೆ. ಅದನ್ನು ಸುಮಾರು ಚೀಲಗಳು ಅದರ ಒಳಗಡೆಯಿಂದ ಕೈ ಹಾಕಿದೆ. ಯಾಕಂದ್ರೆ ನಾನು ಕೈ ಹಾಕುವಾಗ ನನ್ನ ಕೈಯೇ ಇಳಿತಿದ್ದೆ, ಅಷ್ಟು ಪ್ರೆಷರ್ ಆಗಿದೆ ಅದು. ಅದರಿಂದ ಇಲ್ಲ ಸ್ಥಳೀಯರು ನಮಗೆ ಹೆಲ್ಪ್ ಮಾಡಿದ ಒಂದು ಏಣಿ ತರ ನಿಲ್ಲಿಕ್ಕೆ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ ಒಂದು ಯಾವ್ದು ಗೇಟ್ ಇದೆ ಒಂದು ಸೈಡ್ ಇದು, ಆ ಒಂದು ಗೇಟ್ ಫುಲ್ ಓಪನ್ ಆಗಿದೆ. ಅದರಲ್ಲಿ ಸುಮಾರಾಗಿ ಒಂದು ಎಷ್ಟೋ ಒಂದು 1000 ಸ್ಪೀಡಲ್ಲಿ ನೀರು ಹೋಗೋ ಪ್ರೆಷರ್ ಅಲ್ಲಿ ಹೋಗಿ, ಯಾಕಂದ್ರೆ ಅದು ಇರುವುದು ಒಂದೇ ಫಿಟ್ ಒಳಗಡೆ. ಅದರಿಂದ ಕೆಳಗೆ ಮತ್ತೆ ಅಡಿಯಿಂದ 2 ಭಾಗಗಳು ನೀರು ಹೋಗ್ತಾ ಇದೆ. ಈಗ ಮತ್ತೊಂದು ಭಾಗದ್ದು ತೆಗಿಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಆ ತೆಗಿಲಿಕ್ಕೆ ಹೋದ್ರೆ ಕೆಳಗಡೆ ಸ್ವಲ್ಪ ಓಪನ್ ಆದ್ರೂ ಸಹ ನಾನು ಅದ್ರ ಒಳಗಡೆ ಹೋಗಿ ಕೊಚ್ಕೊಂಡು ಹೋಗೋ ಸಂಭವ ಇದೆ. ಯಾಕಂದ್ರೆ ತುಂಬಾ ಡೇಂಜರಸ್ ಇದೆ ಅದು. ಅದರಿಂದ ಕೆಳಗಡೆ ಹೆಚ್ಚಿಗೆ ಕೆಲಸ ಮಾಡ್ಲಿಕ್ಕೆ ಈ ಕಡೆಯಿಂದ ಓಪನ್ ಆಗಿದೆ, ನೀರು ಹೋಗ್ತಾ ಉಂಟು. ಈಗ ಸ್ಥಳೀಯರ ಅಂತ ಏನ್ ಸಹ ಒಂದು ಭಯ ಪಡುವ ವಾತಾವರಣ ಏನಿಲ್ಲ. ಈಗ ಕೆಳಗಡೆ ನೀರು ಹೋಗ್ತಾ ಇದ್ರೆ ಅದರಿಂದ ಒಂದು ನೀರು ಹೋಗಿ ಸರಗವಾಗಿ ಹೋಗಿ ಸ್ವಲ್ಪ ಸ್ವಲ್ಪ ಹೋಗಿ ಇಲ್ಲಿ ಕಮ್ಮಿ ಆಗ್ಬೋದು, ಏನು ಭಯ ಪಡುವ ವಾತಾವರಣ ಇಲ್ಲ. ಓಕೆ, ಎಷ್ಟು ಕಷ್ಟ ಇದೆ? ನೀವು ಹೇಳಿದ್ರಿ ಆಪತ್ತಿದೆ, ನಾನೇ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆಗಳಿದಾವೆ ಅಂತ. ನಿಮಗೆ ಇಲ್ಲಿ ಒಂದು ಆಧಾರವಾಗಿರೋದು ಏಣಿ ಮಾತ್ರ. ಎಷ್ಟು ಕಷ್ಟದ ಕಾರ್ಯಾಚರಣೆ! ಖಂಡಿತವಾಗಿಯೂ ಕೆಳಗಡೆ ಕೈ ಹಾಕಿದ್ರೆ ನೋಡಿ, ಒಂದು ಕೈಯೆಲ್ಲ ಗೈ ಹಾಕಿ, ಯಾಕಂದ್ರೆ ಅಷ್ಟು ಪ್ರೆಷರ್ ಅಲ್ಲಿ ಎಳಿತಾ ಇದ್ದ ಆ ಗೋಣಿಯಲ್ಲಿ ಎಳೆಯುವಾಗ ಆ ಒಂದು ಏಣಿ ಸಹಾಯ ನಾನು ಗಟ್ಟಿಯಾಗಿ ಇಟ್ಕೊಂಡು ನಮ್ಮ ಲೈಟ್ ಅಂಡರ್ ಟಾರ್ಚ್ ಲೈಟ್ ಹಾಕೊಂಡು ಮತ್ತೆ ಅಡಿಯಿಂದ ನಾವು ನೋಡ್ಬೇಕಾಯ್ತು. ಯಾಕಂದ್ರೆ ಟಾರ್ಚಿನ ಸಹಾಯ ತುಂಬಾ ಒಳ್ಳೆ ಆಯ್ತು. ಅದರಿಂದ ಕೆಳಗಡೆ ಆದಷ್ಟು ಬೇಗ ಮಾಡ್ಬೇಕಿದ್ದೆಲ್ಲ ಸ್ವಲ್ಪ, ಅದರಿಂದ ಒಂಚೂರು ಲೇಟ್ ಆಯ್ತು. ಯಾಕಂದ್ರೆ ನೀರು ತುಂಬಿ ಇರ್ತಿದೆ. ಯಾಕಂದ್ರೆ ಇದೆಲ್ಲಾದ್ರೂ ಒಡಲು ಹೊಡೆದ್ರೆ ಈ ಕೆಳಗಡೆ ಇರುವ ಮನೆಗಳು ಎಲ್ಲ ಸರ್ವನಾಶವಾಗ ಆಗ್ಬಹುದು. ಯಾಕಂದ್ರೆ ಮೊನ್ನೆ ನಾವು ಕೇರಳದಲ್ಲಿ ನೋಡಿದೆ, ವಯನಾಡಿನಲ್ಲಿ ಎಷ್ಟೋ ಮನೆಗಳು ರಾತ್ರಿ ಕೊಚ್ಚಿಕೊಂಡು ಹೋಗಿದೆ. ಆದಷ್ಟು ಇನ್ನು ಸಹ ಜಿಲ್ಲಾಡಳಿತ ಆಗ್ಲಿ ಯಾರ ಇದಕ್ಕೊಂದು ಆದಷ್ಟು ಒಂದು ಕ್ರಮ ತಗೊಂಡು ಇನ್ನು ಸಹ ಒಂದು ಒಳ್ಳೆ ಕಟ್ಟೆಯನ್ನು ಮಾಡಬೇಕು, ಸುರಕ್ಷಿತವಾಗಿರ್ಬೇಕಂತ ಮನವಿ ಮಾಡ್ತಿದ್ದೀನಿ. ಇಲ್ಲಿಗೆ ಕಾರ್ಯಾಚರಣೆ ಕೊನೆಯಾಗಿದೆ. ಆಗಿರ್ಬೋದು, ಖಂಡಿತವಾಗಿ ಆಯ್ತು. ಇಷ್ಟು ನಾವೀಗ ಯಾಕಂದ್ರೆ ಇಷ್ಟು ಒಂದು ಗೋಣಿ ಚೀಲಲ್ಲಿ ತೆಗ್ದಿದ್ದೇವೆ, ನೀರು ಸರಗಾಗಿ ಹೋಗ್ತಾ ಉಂಟು. ಇನ್ನು ಸಹ ಟ್ರೈ ಮಾಡಿ ನೋಡ್ತಾರೆ ಏನು ತೆಗಿಲಿಕ್ಕೆ ಆಗುತ್ತಂದ, ಆದ್ರೆ ಆಗ್ತದೆ ಖಂಡಿತವಾಗಿ. ಸರ್, ಇಂತಹ ಕಾರ್ಯಾಚರಣೆ ಹಿಂದೆ ಎಲ್ಲಾದ್ರೂ ಮಾಡಿದೀರಾ? ಈ ನೀರು ಹೋಗುವ ಕಾರ್ಯಾಚರಣೆಯಿಂದ ಮೊನ್ನೆ ನಾವು ಅಲ್ಲಿ ಅಂಕೋಲದಲ್ಲಿ ನೋಡಿದ್ದೇವಲ್ಲ, ಸೀರೂರಲ್ಲಿ ಇದೇ ರೀತಿ ಅಂದ್ರೆ ಅದು ನೀರು ಹೋಗುದು ಪ್ರೆಷರ್ ಜಾಸ್ತಿ ಇತ್ತು. ಕೆಲವು ಡ್ಯಾಮ್ಗಳೆಲ್ಲ ಹೋಗಿದೆ ನಾವು ಇಂತ ಮರಗಳ ತೆಗಿಲಿಕ್ಕೆಲ್ಲ. ಆ ಮರ ತೆಗೆದು ಅದು ಬರುವ ಫೋರ್ಸಿಗೆ ನಾವು ಮರ ತೆಗೆದು, ಯಾಕಂದ್ರೆ ಅಲ್ಲಿ ಫುಲ್ ಬಂದಾಗಿರ್ತದೆ, ಅದು ಒಂದು ಚೂರು ಸಹ ನೀರು ಹೋಗಿಲ್ಲ ಕರೆಂಟ್ ಆಗೋ ಜಾಗದಲ್ಲಿ. ಆವಾಗ ನಾವು ತೆಗಿಲಿಕ್ಕೆ ಸುಲಭವಾಗಿ, ಇದ್ರಲ್ಲಿ ನೀರು ಹರಿತಾ ಇದೆ ಒಳಗಡೆ. ಅದರಿಂದ ತುಂಬಾ ಡೇಂಜರ್ ಆಗಿದೆ. ಅದಕ್ಕೆ ನಾವು ಇಲ್ಲಿಗೆ ಕೈ ಬಿಡ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ನೀರು ಈಗ ಸ್ವಲ್ಪ ಹೋಗ್ತಾ ಉಂಟು ಹೊರಗಡೆ. ಆ ಒಂದು ಪೊಸಿಷನ್ ಓಪನ್ ಆಗಿದೆ ಈಗ, ಅದರಿಂದ ಹೋಗ್ತಾ ಇದೆ, ಏನ್ ತೊಂದರೆ ಇಲ್ಲ. ಈಗ ಏನು ತೊಂದರೆ ಆಗುದಿಲ್ಲ? ಇಲ್ಲ. ಓಕೆ, ಬಹಳಷ್ಟು ಜನ ನಿಮಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಸರ್. ಎಲ್ಲರೂ ಕೂಡ ಬಹಳಷ್ಟು ದೊಡ್ಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ನಿಮ್ಮ ಆಗಮನದ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಎಲ್ಲ ಸಾರ್ವಜನಿಕರು ಕೂಡ ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ, ನಿಮ್ಮಲ್ಲಿ ಹಾರೈಕೆಯನ್ನು ಕೂಡ ಕೇಳ್ತಾರೆ. ಖಂಡಿತವಾಗಿ ನಾನೀಗ ಇಷ್ಟ ತನಕ ಬದುಕಿ ನೀರಲ್ಲಿ ಬರುವುದಾದ್ರೆ ಎಲ್ಲಿ ಸಹ ಸಮಸ್ತ ಜನತೆಯ ಆಶೀರ್ವಾದ ಅಷ್ಟೇ ನೆನೆಸ್ಕೊಳ್ಳೋದು. ಯಾಕಂದ್ರೆ ಅವರ ಆಶೀರ್ವಾದ ಒಂದು ಇದ್ರೆ ಮಾತ್ರ ನನ್ನ ಮೇಲೆ ಬರ್ಲಿಕ್ಕೆ ಆಗ್ತದೆ. ಅದಕ್ಕೆ ಎಲ್ಲರೂ ಸಹ ಆಶೀರ್ವಾದ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಓಕೆ, ಇದು ಬೆರ್ನಾಲೆ ಕೆರೆಯಲ್ಲಿ ನಿಂತಿರುವಂತಹ ನೀರಿನ ಒಂದು ಆಪರೇಷನ್, ಅಂದ್ರೆ ಅಲ್ಲಿ ಗೋಣಿ ಚೀಲಗಳು ತುಂಬಿಕೊಂಡಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ರಕ್ಷಿ ಶಿವರಾಮ್ ಇದ್ದಾರೆ. ಸರ್, ಇವರನ್ನ ಹೇಗ್ ಕರೆಸಿದ್ರಿ ಮತ್ತು ನಿಮ್ ಎಷ್ಟು ದಿನದಿಂದ ಇದ್ರ ಹಿಂದಿದ್ದೀರಿ? ಈಗ ಬೆಳ್ತಂಗಡಿಯಲ್ಲಿ ಕಳೆದ 1 ವಾರದಿಂದ ಬರ್ತಿರುವಂತ ಧಾರಾಕಾರ ಮಳೆಯಿಂದ ಸಾಕಷ್ಟು ಕಡೆ ಹಾನಿ ನೋವುಗಳನ್ನ ಉಂಟಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನೀವು ಕೂಡ ನಿರಂತರವಾಗಿ ವರದಿ ಮಾಡ್ತಾ ಇದ್ದೀರಾ. ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ವಿಸ್ಮಯಗಳಿದೆ. ಆ ವಿಸ್ಮಯಗಳಲ್ಲಿ ಇಂಥ ಒಂದು ಪೆರ್ನಾಲೆ ಕೆರೆ ಇದೆ ಅನ್ನೋದು ಎಷ್ಟೋ ಜನ ಬೆಳ್ತಂಗಡಿಗರಿಗೆ ಗೊತ್ತಿಲ್ಲ. ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿಯಲ್ಲಿ ಇಂಥ ದೊಡ್ಡ ಗುಡ್ಡ ಪ್ರದೇಶದಲ್ಲಿ ಒಂದು ಪೆರ್ನಾಲೆ ಕೆರೆ, 28 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಕೆರೆ. ಬಹುಶಃ ಈಗ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇದು ಬ್ರಿಟಿಷ್ ಕಾಲದ ಒಂದು ಕಟ್ಟಡ. ಬ್ರಿಟಿಷ್ ಕಾಲದಲ್ಲಿ ಇಂಥ ಒಂದು
ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಇಲ್ಲಿನ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಿರಿಯರು ಹೇಳ್ತಿದ್ದಾರೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ಈ ಕೆರೆ ಇದೆ ಅಂತ. ಈ ಕೆರೆ ಒಂದು ಅದು ಕಾರಣಿಕ ಕೆರೆ ಅಂತಾನೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕಾಗೆ ಮುಟ್ಟದ ಕೆರೆ. ಇಲ್ಲಿ ಸುತ್ತಮುತ್ತ ನೀವು ನೋಡಿದ್ರೆ ಈ ಕೆರೆಯ ನೀರನ್ನ ಕಾಗೆ ಕುಡಿಯಲ್ಲ. ಒಂದು ವಿಶೇಷವಾದ ಕಾರಣಿಕ ಇದೆ ಇದ್ರ ಹಿಂದೆ ಇದೆ. ಇಲ್ಲಿಯ ನಮ್ಮ ದೇವರುಗಳು, ಇಲ್ಲಿಯ ಅರಮನೆ ಎಲ್ಲದ ಸುತ್ತಮುತ್ತ ಇದೆ. ನಾವು ಬೆಳಿಗ್ಗೆ ಬಂದಾಗ ಇಲ್ಲಿಯ ದೈವಕ್ಕೆ ಪ್ರಪ್ರಥಮವಾಗಿ ವಂದನೆಯನ್ನ ನಮಸ್ಕಾರವನ್ನ ಮಾಡಿ ಅಲ್ಲೊಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಇಲ್ಲಿ ಬಂದ್ವಿ. ನಿನ್ನೆ ನಿಮ್ಮ ವಾಹಿನಿಯಲ್ಲಿ ಒಂದು ವರದಿ ಬಂದಿತ್ತು, ಎಲ್ಲೋ ಒಂದ್ ಕಡೆ ದೊಡ್ಡ ಸ್ಫೋಟ ಶಬ್ದ ಆಯ್ತು ಅಂತ, ನೆರೆಯದಲ್ಲಿ ಅಂತ ಆಯ್ತು. ಬಹುಶಃ ಅದು ಇಲ್ಲೇ ಇರ್ಬೋದು ಅಂತಾನು ನಾನು ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಂಥ ದೊಡ್ಡ ಕೆರೆ ಕೆಳಗಡೆ ಅರಂತ ಬೈಲ್ ಅಂತ ನಮ್ಮ ಒಂದು ಗ್ರಾಮ ಇದೆ. ಅಲ್ಲಿ 500ಕ್ಕಿಂತ ಹೆಚ್ಚು ಜನ ವಾಸಿಸುವಂತ ಒಂದು ಗ್ರಾಮ. ಅಲ್ಲಿ ನಮ್ಮ ಹಿರಿಯರು ಇಲ್ಲಿದ್ದಾರೆ. ಅವರು ಇಲ್ಲಿ ನಿರಂತರವಾಗಿ ನೀರು ಬಿಡುವ ಕೆಲಸವನ್ನ ಅವರು ಮಾಡ್ತಾ ಇದ್ರು. ಇವರು ಈ ವಿಚಾರವನ್ನ ಹೇಳಿದ್ರು. ಇವರು ಇಲ್ಲಿ ಇಡಬಲೆ ಇವರಿಗೆ ಇದರ ಸಂಪೂರ್ಣ ಮಾಹಿತಿ, ಇದರ ಅನುಭವ ಎಲ್ಲ ಇದೆ. ಇಲ್ಲಿಗೆ ಯಾವ ರೀತಿಯಲ್ಲಿ ನೀರು ಬಿಡ್ತಾ ಇದ್ರು ಜನರಿಗೆ ಅವರು ಒಬ್ಬ ಸಾರ್ವಜನಿಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ತಹಸೀಲ್ದಾರ್ಗೂ ಒಂದು ದೂರು ಬರುತ್ತೆ. ಇಲ್ಲಿಯ PDO ಅವರು, ಇಲ್ಲಿಯ ಎಲ್ಲ ಅಧಿಕಾರಿಗಳು, ಪಂಚಾಯತ್ನ ಸದಸ್ಯರು ಎಲ್ಲರಿಗೂ ದೂರು ಬಂದಾಗ ಯಾರಾದ್ರೂ ಒಬ್ರು ಮುಳುಗು ತಜ್ಞ ಬೇಕು ಅಂತ ಹೇಳಿದಾಗ ಪ್ರಪ್ರಥಮವಾಗಿ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದ್ವಿ. ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ನ ಸಂಪರ್ಕ ಮಾಡಿದ್ವಿ. ಅಲ್ಲಿ ಯಾರು ನಮಗೆ ಮುಳುಗು ತಜ್ಞರು ಸಿಗದೇ ಇರುವ ಕಾರಣ ನಾವು ನಮ್ಮ ಬೆಳ್ತಂಗಡಿಯ ಆಪತ್ ಬಾಂಧವ ಅಂತ ಹೇಳ್ಬೋದು. ಬೆಳ್ತಂಗಡಿಗೆ ಒಂದು ಜೀವವನ್ನ ಉಳಿಸಿದ್ದಾರೆ. 500 ಜೀವನ ಉಳಿಸಿದಂತ ಆಪತ್ ಬಾಂಧವ ಈಶ್ವರ್ ಮಲ್ಪೆ ಅವರ ಸಂಪರ್ಕ ಆಯಿತು. ಅವ್ರನ್ನ ಇಲ್ಲಿ ಬರಮಾಡ್ಲಿಕ್ಕೆ ಹೇಳಿದಾಗ ಅವರು ಬಂದಿದ್ದಾರೆ. ಅವರಿಗೆ ನಾವು ಬಹಳಷ್ಟು ಹೊತ್ತಿನಿಂದ ಕಾಯ್ತಾ ಇದ್ವಿ. ಎಲ್ಲ ಇಲಾಖೆಯವರು ಕಾಯ್ತಾ ಇದ್ರು. ಈಗ ಅವರು ಬಂದು ಅವರ ಎಲ್ಲ ತಂಡ, ಅವರ ಜೊತೆ ಸಾಕಷ್ಟು ಯುವಕರು ಅವರ ತಂಡದಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ವಂದನೆಯನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರನ್ನ ಸಜ್ಜು ಮಾಡಿ ಅವರು ಈ ಗಂಗಾ ಮಾತೆಗೆ ನಮಸ್ಕಾರವನ್ನ ಮಾಡಿ ಇಲ್ಲಿ ಪೂಜೆ ಸಲ್ಲಿಸಿ ಅವರು ಕೆಳಗಡೆಗೆ ಇಳಿದ್ರು. 2-3 ಸಾತಿ ಹೋಗಿ ಅಲ್ಲಿ ವಿಡಿಯೋವನ್ನ ಕೂಡ ಮಾಡಿ ಯಾವ ರೀತಿ ಒಳಗಡೆ ಇದೆ ಅಂತ ಹೇಳಿ ಅವರು ಆಚೆ ಬಂದು ಹೇಳಿದ್ರು. ಆಗ ನಮ್ಮ ಹಿರಿಯರು ಇವರು ಅದಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಅಲ್ಲಿ ಕೆಲವು ಗೋಣಿ ಚೀಲವನ್ನ ಹಾಕಲಾಗಿದೆ, ಅದ್ರ ಮೇಲೆ ಕೆಸರಿದೆ. ಆ ಗೋಣಿ ಚೀಲ ಮತ್ತು ಕೆಸರನ್ನ ತೆಗೆದ್ರೆ ಇಲ್ಲಿಯ ನೀರು ಇಳಿಬಹುದು ಅಂತ ಹೇಳಿದಾಗ ಆ ಗೋಣಿ ಚೀಲಗಳನ್ನೆಲ್ಲ ಆಚೆ ಹೊರ ತೆಗೆದಿದ್ದಾರೆ. ಈಗ ನೀರಿನ ಮಟ್ಟ ಕೂಡ ಕಮ್ಮಿ ಆಗ್ತಾ ಇದೆ, ನೀರಿನ ಹೊರಹರಿವು ಜಾಸ್ತಿ ಆಗ್ತಾ ಇದೆ. ನೀರಿನ ಈ ರೀತಿಯ ಗೋಣಿ ಚೀಲಗಳು ಸಾಕಷ್ಟು ಅಲ್ಲಿ ಹಾಕಿರೋದ್ರಿಂದ ಅದನ್ನ ತೆಗೆದ ಮೇಲೆ ಹೊರಹರಿವು ಜಾಸ್ತಿ ಆಗಿದೆ. ಈಗ ಒಂದ್ ಸ್ವಲ್ಪ ನಿರಾತಂಕವಾಗಿ ನಾವು ಇರಬಹುದು. ರಾತ್ರಿ ಮಲಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಮ್ಮ ಕನಸಲ್ಲೂ ಕೂಡ ಬರ್ತಾ ಇತ್ತು, ರಾತ್ರಿ ಏನಾದ್ರೂ ಅನಾಹುತ ಆದ್ರೆ ಇಡೀ ನಮ್ಮ ತೋಟತಾಡಿ ಗ್ರಾಮಕ್ಕೆ ಒಂದು ದುಸ್ವಪ್ನ, ಒಂದು ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ನಮ್ಮ ಹಿರಿಯರು ಹೇಳಿದ್ರು. ಆ ರೀತಿ ಇವತ್ತು ನಮಗೆ ಈ ಕಷ್ಟದ ಕಾಲದಲ್ಲಿ ಆಪತ್ ಬಾಂಧವರಾಗಿ ಈಶ್ವರ್ ಮಲ್ಪೆ ಅವರು ಬಂದಿದ್ದಾರೆ. ನಾವು ಅವರಿಗೆ ಚಿರಋಣಿಯಾಗಿರ್ತೇವೆ. ಬೆಳ್ತಂಗಡಿ ಅವರು ಯಾವತ್ತೂ ನಿಮ್ಮನ್ನ ಮರೆಯಲ್ಲ ಅನ್ನೋ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಸರ್ ಐತೆ ಮುಲ್ಪ ಏತ್ ಗುಂಡಿತೆ ಒಂಜಿತೆ ಬತ್ತದ ದೆತ್ತ ನಡೆದಾದು ಒಂತೆ ಪೋಡಿಗೆ ಪೋಂಡೆ ಒಂತೆ ಪೋಡ್ಗೆ ಸರ್ ಎಂಕ್ಲೈತೆ ಮೂಜಿ ನೋಡ್ ಇಂಜಿ ಎಂಕ್ಲಂಜಿ ಬತ್ತ ಇಲ್ಲ ನಿದ್ರೆಜ್ಜಿ ಪಂಡ ಇಂಚಂಜಿನ ಸೌಂಡ್ ಲಾಪಣ ಬುಕ್ಕ ಮೂಲ ಎಂಕ್ಲ ಅಟ್ಟೋಡು ಮುಡಿಯಾರ್ ದೀದಲೆಕ ಕಾಪಣ ನೀರ್ನ ಪಂಡ ಏತೋರ್ತು ಬಿಚ್ಚಿ ನೋಡ್ ಪ್ರಸನ ಎಂಕ್ಲೆ ಗೊತ್ತಿಜ್ಜಿ ಪಂಡ ಎಂಕ್ಲೆ ಜಪ್ಪರ್ಲ ಪೋಡ್ಗೆ ಎಲ್ಲಿ ಜೋಕ್ಕಲ್ಲ ಅಂತ ಇಪ್ಪಣ ಅಂಚಾದಿ ಪಣ ಈತ ನೀರು ಇರ್ತದೆ ಎಂಕ್ಲು ದಾಯ್ತ ಮಲ್ಪಣ ಎಂಕ್ಲು ವಾ ಊರ್ಗೆ ಹೋಗ್ನು ಇಡೀ ಊರೇ ಮುರ್ಕೊಂದುಂಡು ಐಕ ದಾಯ್ತಾನ ಇತ್ತ ಮಲ ಶಾಸಕರ ಬತ್ತರು ನೀರು ಮುರ್ಕೊಂಡ್ ಬತ್ತಾರೆ ಅಂಚಂತೆ ನೀರು ಬೋಂಡು ಒಂತೆ ಬಡ ಜಗ್ಗಲೆ ಕಾಂಡೆಂಕ್ಲೆ ಪಂಡ ನೀರು ಬೋಪುಂಡತೆ ಮೂಲ ಕಟ್ಟದ ದಾಯ್ತ ಮಲ್ಪಣ ಐತೆ ಇರೆ ನೀರು ಇಂದೆಡ್ತು ಪೋಪುನೇನ ಅಲ್ಪ ತೂದು ಬತ್ತಾರತೆ ಪೋಂದುಂಡ ಹೋದುಂಡು ನೀರು ಹೋದುಂಡು ಆರೆಗ್ ದಾದ ಅನ್ಪರು ಆರಾಗ ಮಲ್ಲ ನಮಸ್ಕಾರ ಅನ್ಪೆ ಬುಗದಾಯ್ತ ಅನ್ಪಣ ಸರ್ ಈಗ ಇಂಥ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ರಿಸ್ಕ್? ಈಗ ಕೆಲವು ಯುವಕರು ಸ್ಫೂರ್ತಿಯನ್ನ ಪಡಿತಾರೆ, ಎಷ್ಟು ರಿಸ್ಕ್ ಇದೆ ಅಂತ? ತುಂಬಾ ಕ್ರಿಟಿಕಲ್ ಆಗಿದೆ. ಯಾಕೆಂದ್ರೆ ನಾನೀಗ ಮಾಡುದು ಯಾಕೆಂದ್ರೆ ಕೆಳಗಡೆ ಹೋದ್ರೆ ನಾನೊಬ್ಬ ಕೆಳಗಡೆ ಹೋಗ್ತೇನೆ, ಕೆಳಗಡೆ ಹೋಗಿ ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಒಂದು ಊರಿನ ಸಮಸ್ತ ಜನ ಉಳಿಬೇಕಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಒಂದು ಕೆಲಸ ಮಾಡುವಾಗ ಒಬ್ಬನಿಂದಾಗಿ ಒಂದಲ್ಲಿ 1000 ಜನ ಉಳಿಬೇಕಾದ್ರೆ ಒಬ್ಬ ಹೋದ್ರೇನು ಬೇಜಾರಿಲ್ಲ. ನಾನು ಎಷ್ಟೋ ಸಲ ನಮ್ಮಲ್ಲಿ ಬೋಟ್ ಅವಘಡ ಆಯ್ತು. ಬೋಟ್ ಅವಘಡ ಆಗುವ ಸುತ್ತ ಬೆಂಕಿ ಆಗಿದೆ. ಕೆಳಗಡೆ ಹೋದಾಗ ಎಲ್ರು ಕೇಳಿದ್ರು ನೀನು ಒಬ್ಬನೇ ಯಾಕೆ ಒಳಗಡೆ ಹೋದೆ ಅಂತ. ಅಲ್ಲೆಲ್ಲಾದ್ರೂ ಸ್ಪಾಟ್ ಆಗಿದ್ರೆ ಸ್ಪಾಟ್ ಆಗೋದು ಮುಂಚೆ ನಾವಲ್ಲಿ ಏನಾದ್ರು ಅರೇಂಜ್ಮೆಂಟ್ ಮಾಡ್ಬೇಕು ಕೆಳಗಡೆ. ಇಲ್ಲ ಅಲ್ಲೆಲ್ಲ ಸ್ಪಾಟ್ ಆದ್ರೆ ಎಷ್ಟೋ ಜನ ಸಾಯ್ತಾರೆ. ಆದ್ರೆ ಸಾಯೋದಕ್ಕೆ ಮುಂಚೆ ಒಬ್ಬ ಹೋದ್ರೆ ಪರವಾಗಿಲ್ಲ ಅಂತ ಕೆಳಗಡೆ ಹೋಗಿ ನನ್ನಷ್ಟು ಎಷ್ಟು ಸಾಮರ್ಥ್ಯ ಇದೆ ಅದು ಮಾಡ್ಲಿಕ್ಕೆ ಹೋಗ್ತೀನಿ ನಾನು. ತನ್ನ ಪ್ರಾಣವನ್ನ ಕೊಟ್ಟಾದ್ರೂ ಇತರರನ್ನ ಉಳಿಸುವಂತಹ ಮಹಾನ್ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಖಂಡಿತ ಸರ್. ಯಾಕೆಂದ್ರೆ ಇದೇ ನಾವು ಮೊನ್ನೆ ಶಿರೂರ್ ಹತ್ರ ಹಾಗೆ ಆಯ್ತು. ಆ 3 ಮೃತದೇಹ ತೆಗಿಲಿಕ್ಕೆ ನೇವಿ ಆಗ್ಲಿ NDRF ಆಗ್ಲಿ ಫೈರ್ ಸೆಸ್ನ ಆಗ್ಲಿ ಅದಲ್ಲದೆ ಸಮಸ್ತ ಅಲ್ಲಿ ಯಾರಿದ್ದಾರೆ ನೀರಿರ್ಲಿಕ್ಕೆ ಯಾರು ಹೋಗಿಲ್ಲ. ಅಲ್ಲಿನ ಜಿಲ್ಲಾಡಳಿತ ನನ್ನ ಹತ್ರನೇ ನಿನ್ನ ಕೆಳಗೆ ಹೋಗ್ಬೇಕಾದ್ರೆ ನೀನೇ ಸೈನ್ ಹಾಕಿ ಕೊಡ್ಬೇಕಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಅಷ್ಟು ಜನ ಒಂದು ಮೃತದೇಹ ತೆಗಿಬೇಕಾದ್ರೆ ಆತ ಯಾರಾದ್ರು ಜೀವಂತ ಇದ್ದ ಅರ್ಜುನ್ ಅಂತ ಹೇಳಿದ್ರಲ್ಲ,
ಅವನ ಮೃತದೇಹ ಜೀವಂತವಾಗಿ ತೆಗಿಲಿಕ್ಕೆ ಏನಾದ್ರು ರಿಸ್ಕ್ ಇದ್ರೆ ನಾನೇ ಸೈನ್ ಹಾಕಿ ಕೊಟ್ಟು ಕೆಳಗೆ ಹೋಗಿದ್ದೀನಿ. ಯಾಕೆಂದ್ರೆ ಅವ್ನು ಜೀವಂತ ಆಗಿದ್ದಂತ ಎಲ್ಲ ಹೇಳ್ತಿದ್ರು. ಯಾಕೆ ಈ ರಿಸ್ಕ್ ತಗೊಳ್ಬಹುದು ಬಾರ್ದು? ಅಷ್ಟೊತ್ತಿಗೆ ನಾನು ಕೆಳಗೆ ಹೋಗಿ ಎಲ್ಲ ಅವರ ಪಾಯಿಂಟ್ಸ್ ನೋಡಿ ಆಮೇಲೆ ಮೇಲೆ ಬಂದೆ. ಒಂದು ಪಾಯಿಂಟ್ ನೋಡ್ಲಿಕ್ಕೆ ಉಂಟು, ಅದೀಗ ನಾಳೆ 4ನೇ ತಾರೀಕಿಗೆ ಹೋಗಿ ನೋಡ್ಲಿಕ್ಕೆ ಉಂಟು. ಚಾರ್ಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಈಗ ನಮ್ಮ ಜೊತೆಗಿದ್ದಾರೆ. ಮೇಡಮ್ ಏನ್ ಹೇಳ್ತಾರೆ? ಸರ್ ಅವರು ಬರ್ಲಿ ಒಮ್ಮೆ ಅವರಲ್ಲಿ ಅಲ್ಲ, ಸರ್ ನಮಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಮೊದ್ಲೇ ನಮಗೆ ತುಂಬಾ ಬೇಜಾರಾಗಿತ್ತು ಹೇಗೆ ಆಗ್ತದ ಏನಾಗ್ತದ ಅಂತ ಹೇಳುವಂತದ್ದು. ನಿನ್ನೆ ಕೂಡ ನಾವು PDSR ಕಾರ್ಯದರ್ಶಿ ಅವರು ನಮ್ಮ VA ಅವರನ್ನು ಎಲ್ಲರೂ ಕೂಡ ನಮ್ಮ ಈ ಏರಿಯಾದ ಎಲ್ಲ ಮೆಂಬರ್ ಅವರು ಎಲ್ಲ ಬಂದು ಸದಸ್ಯರುಗಳೆಲ್ಲ ಬಂದು ಈ ಒಂದು ಸಮಸ್ಯೆಯನ್ನು ನಾವು ಪರಿಗಣಿಸಿ ಏನ್ ಮಾಡ್ಬೋದು ಅಂತ ಎಲ್ಲ ನೋಡ್ಕೊಂಡಿದೀವಿ. ಹಾಗೆ ಅವರನ್ನು ಎಲ್ಲರಲ್ಲಿ ಹೇಳಿದೆವು ಯಾರನ್ನಾದ್ರೂ ಅದೊಂದು ಮುಳುಗು ತಜ್ಞರನ್ನು ಬರ್ಲಿಕ್ಕೆ ಹೇಳುದು ಅಂತ. ಆದ್ರೆ ನಮಗೆ ಇವತ್ತು ಒಂದು ಮುಳುಗು ತಜ್ಞರನ್ನು ನಾವೆಲ್ಲ ಸೇರಿ ಬರ್ಲಿಕ್ಕೆ ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಅದು ವ್ಯವಸ್ಥೆ ಆಗಿದೆ. ತುಂಬಾ ಜನಗಳ ಸಮಸ್ಯೆಯನ್ನು ಒಂದು ಸರಿ ಮಾಡಿದ್ದೇವೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ತುಂಬಾ ಮನೆ ಕೂಡ ಇತ್ತು. ಈ ಏರಿಯಾದ ಜನಗಳಿಗೆ ಗದ್ದೆಯಲ್ಲಿ ನೀರು ತುಂಬಿ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಕೂಡ ಸ್ವಲ್ಪ ಅವರಿಗೆ ಸಮಾಧಾನ ಆಗುವ ಹಾಗೆ ಆಯ್ತು. ತುಂಬಾ ಖುಷಿಯಾಗಿದೆ ನಮಗೆ. ಈಗ ಈ ನೀರು ಏನಾದ್ರೂ ಆಪತ್ತು ಸಂಭವಿಸ್ತಿದ್ರೆ ಎಷ್ಟು ಅಪಾಯ ಇತ್ತು ಮೇಡಮ್? ತುಂಬಾ ಮನೆಗೆ ಅಪಾಯ ಇತ್ತು. ಅಂದ್ರೆ ಒಂದು 500 ಮನೆಗೆ ನೀರಿನ ತುಂಬಾ ಸಮಸ್ಯೆ ಇತ್ತು. ಅದನ್ನೆಲ್ಲ ನಿನ್ನೆ ನಾವು ಪರಿಗಣಿಸಿ ಇವತ್ತು ಈ ಒಂದು ಸಮಸ್ಯೆಯನ್ನು ಸರಿ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದ್ದೇವೆ. ಆದ್ರೆ ಇವತ್ತು ಅವರು ಮುಳುಗು ತಜ್ಞರು ಬಂದಿದ್ದಾರೆ. ತುಂಬಾ ಅವರಿಗೆ ನಮ್ಮ ಈ ಗ್ರಾಮದ ಎಲ್ಲರ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಯಾಕಂದ್ರೆ ಅವರು ಎಲ್ಲ ನಮ್ಮ ಇಷ್ಟೊಂದು ಮನೆಯ ಸಮಸ್ಯೆಯನ್ನು ಸರಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಂಗೆ ತುಂಬಾ ಖುಷಿಯಾಗಿದೆ. ಏನ್ ಹೇಳ್ತೀರಿ ಸರ್? ಈಗಾಗಲೇ ನಮ್ಮ ಚಾರ್ಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಇಲ್ಲಿ ಆಗತಕ್ಕಂತ ಒಂದು ದೊಡ್ಡ ಅನಾಹುತವನ್ನ ನಾವು ತಪ್ಪಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ ಇರ್ಬೋದು, ಸಾರ್ವಜನಿಕ ಬಂಧುಗಳು ಇರ್ಬೋದು, ಅದೇ ರೀತಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲರೂ ನಾವೆಲ್ಲ ನಿನ್ನೆಯಿಂದ ಇದರ ಬಗ್ಗೆ ಏನು ಮಾಡುವ ಅಂತ ಹೇಳಿ ತುಂಬಾನೇ ಆಲೋಚನೆ ಮಾಡಿದ್ದೇವೆ. ಒಂದಷ್ಟು ಪ್ರಾಣಹಾನಿ ಆಗುವಂತನ್ನು ನಾವು ತಪ್ಪಿಸಿದ್ದೇವೆ. ಅದೇ ರೀತಿ ಇದಕ್ಕೆ ನಮ್ಮೊಟ್ಟಿಗೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಬೇರೆ ಬೇರೆ ಯೋಚನೆಯನ್ನ ಮಾಡಿ ಮಲ್ಪೆಯವರನ್ನ ಸಂಪರ್ಕಿಸಿ ಇವತ್ತು ಅವರಿಂದಾಗಿ ಒಂದಷ್ಟು ಪ್ರಾಣಹಾನಿ ಆಗುವುದನ್ನು ತಪ್ಪಿಸಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ ಹೇಗೆ ಕೃತಜ್ಞತೆ ಸಲ್ಲಿಸ್ತೀರಿ? ಈಶ್ವರ್ ಮಲ್ಪೆಯವರು ಬಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಆಗಿದೆ. ದೊಡ್ಡ ಅನಾಹುತ ಆಗುವಂಥದ್ದೊಂದು ತಪ್ಪಿಸಿದ್ದೇವೆ. ನೀವು ಅರಿತಾ ಇದೆ. ಎಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾವು ಮೊನ್ನೆ ಈಶ್ವರ್ ಮಲ್ಪೆ ಅವರ ವಿಚಾರವಾಗಿ ಒಂದು ಮಾಧ್ಯಮದಲ್ಲಿ ಒಂದು ಪ್ರಸಾರ ಆಗಿರೋ ಕಾರ್ಯಕ್ರಮವನ್ನು ನೋಡಿದೆ. ಆ ಕಾರ್ಯಕ್ರಮದಲ್ಲಿ ಅವರ ನಿಜ ಪರಿಸ್ಥಿತಿಯನ್ನ ನಮಗೆ ತೋರಿಸಿದ್ರಿ. 3 ಜನ ಮಕ್ಕಳು ವಿಕಲಚೇತನರು, ಅದರಲ್ಲಿ ಒಂದು ಮಗುವ ಸಾವಾಗಿದೆ. ಇಷ್ಟೆಲ್ಲ ನೋವಿಟ್ಕೊಂಡಿದ್ರು. ಇವತ್ತು ಜನರ ಸೇವೆಗಾಗಿ ಸದಾ ಸಿದ್ಧರಾಗಿ ಕೆಲಸ ಮಾಡ್ತಿದ್ದಾರೆ. ಅಂಕೋಲಾ ಅಂತ ದೊಡ್ಡ ಪ್ರದೇಶ, ದೊಡ್ಡ ಭೂಕುಸಿತ, ಅಲ್ಲೂ ಕೂಡ ಸಹಾಯ ಮಾಡಿದ್ದಾರೆ. ಅವರು ಕೂಡ ಅವ್ರಿಗೆ ಎಕ್ವಿಪ್ಮೆಂಟ್ ಬಗ್ಗೆ ಕೂಡ ಅವರು ಮಾತಾಡ್ತಿದ್ರು. ನನಗೆ ಒಂದು 3 ಲಕ್ಷದ ಎಕ್ವಿಪ್ಮೆಂಟ್ ಬೇಕು, ಆ ಎಕ್ವಿಪ್ಮೆಂಟ್ ಇದ್ರೆ ನಾನು ಇನ್ನೊಂದಷ್ಟು ಜನರನ್ನ ಸಹಾಯ ಮಾಡ್ತೀನಿ. ಅವರ ಮಕ್ಕಳ ಚಿಂತೆ ಇಲ್ಲ ಅವ್ರಿಗೆ. ಈ ನಾಡಿನ ಜನ ಉಳಿಬೇಕು, ಸಂಕಷ್ಟದಲ್ಲಿರೋರಿಗೆ ಪರಿಹಾರ ಕೊಡಬೇಕು ಅಂತ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಸಣ್ಣ ಕಾಣಿಕೆಯನ್ನ ನಮ್ಮ ಹಿರಿಯರ ಪರವಾಗಿ ನಾವು ಕೊಡ್ತಾ ಇದ್ದೇವೆ. ದಯಮಾಡಿ ಅವರು ಸ್ವೀಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ನಮ್ಮ ಒಂದು ಪ್ರೀತಿಯ ಇದು ಕಾಣಿಕೆ. ಗ್ರಾಮಸ್ಥರಿಗೆ ಹಾಗೂ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡ್ಲಿ ಅಂತ. ಯಾಕೆಂದ್ರೆ ಇಂಥ ಒಂದು ಒಡಲೊಂದು ಕಟ್ಟಿದ ನೀರು ಹೋಗ್ತಾ ಉಂಟು. ಇನ್ನಷ್ಟು ಎಲ್ರಿಗೂ ಸಹ ಆಯುರಾರೋಗ್ಯ ಸಕಲ ಸಂಪತ್ತು ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ಶ್ರೀ ಕೊಲ್ಲೂರು ಮುಖಾಂಬಿಕೆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದು ಮೆಗಾ ಆಪರೇಷನ್ ನಲ್ಲಿ ಭಾಗಿಯಾದಂತಹ ಈಶ್ವರ್ ಮಲ್ಪೆಯವರ ಮಾತು. ಅವರು ಮತ್ತು ಇಲ್ಲಿಯ ಸ್ಥಳೀಯರು, ಹಿರಿಯರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಅಕ್ಕಿಮುಡಿಯನ್ನ ಕಾದಂಗೆ ಕಾಯ್ತಾ ಇದ್ದಾವೆ. ಯಾವತ್ತು ಏನಾಗುತ್ತೆ ಅನ್ನುವಂತ ಭಯ ನಮ್ಮಲ್ಲಿದೆ. ಒಂದು ವೇಳೆ ಕೆರೆ ಕಟ್ಟೆ ಹೊಡೆದ್ರೆ ವಯನಾಡಿಗಿಂತ ಭೀಕರವಾದಂತಹ ದುರಂತ ಇಲ್ಲಿ ಸಂಭವಿಸಬಹುದು ಅನ್ನುವಂತ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಆ ಆತಂಕವನ್ನ ದೂರ ಮಾಡಿದಂತಹ ನಿಜವಾದ ಆಪತ್ತು ಬಾಂಧವ ಅನ್ನುವಂತಹ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವಂತಹ ಈಶ್ವರ್ ಮಲ್ಪೆ ಅವರಿಗೆ ಮತ್ತೊಮ್ಮೆ ಸೆಲ್ಯೂಟ್ ಅನ್ನ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ. ಪಂಚೇಶ್ ಕೆ ಚಾರ್ಮಾಡಿ ಮತ್ತು ರಂಜನ್ ನೆರಿಯ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪೆರ್ನಾಲೆ ಕೆರೆ, ತೋಟತ್ತಾಡಿ, ಚಾರ್ಮಾಡಿ.